ಬಿಸಿ ರೋಡ್ ಸುಂದರೀಕರಣ ಯೋಜನೆಯ ಭಾಗವಾಗಿ ಬಿಸಿ ರೋಡ್ ಜಂಕ್ಷನ್ನಿಂದ ಕೈಕುಂಜೆ ರಸ್ತೆಯ 2 ಕೋಟಿ ರು ವೆಚ್ಚದ ಕಾಂಕ್ರೀಟ್ ಕಾಮಗಾರಿಗೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು ಅವರು ಶಿಲಾನ್ಯಾಸ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಪದ್ಮನಾಭ ಕೊಟ್ಟಾರಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕಮಲಾಕ್ಷಿ ಪೂಜಾರಿ, ತುಂಗಪ್ಪ ಬಂಗೇರ, ಬಂಟ್ವಾಳ ಬಿಜೆಪಿ ಅಧ್ಯಕ್ಷ ದೇವಪ್ಪ ಪೂಜಾರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ವ್ಯಾಪ್ತಿಯಲ್ಲಿ ಸೌಂದರೀಕರಣದ ಬಗ್ಗೆ ಬಹಳಷ್ಟು ಕೆಲಸದಿಂದ ಕೆಲವೊಂದು ಸಮಯದಿಂದ ಕೋವಿಡ್ನಿಂದಾಗಿ ಸ್ವಲ್ಪ ಹಿಂದೆ ಬಿದ್ದಿತ್ತು. ಈಗ ಸುಮಾರು 2 ಕೋಟಿದಲ್ಲಿ ಈ ಭಾಗದ ರಸ್ತೆಯನ್ನ ಡಬಲ್ ರೋಡ್ ಮಾಡಿ ನಡುವಿಗೆ ಲೈಟಿಂಗ್ ಎಲ್ಲ ಕೊಟ್ಟು ಸೌಂದರೀಕರಣ ಮುಖ್ಯಮಂತ್ರಿಯವರ ವಿಶೇಷ ಅನುದಾನ ಕೊಟ್ಟದ್ರಲ್ಲಿ ಸುಮಾರು 2 ಕೋಟಿಯಿಂದ ಈ ರಸ್ತೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಆದಷ್ಟು ಶೀಘ್ರದಲ್ಲಿ ಈ ರಸ್ತೆ ಪೂರ್ಣಗೊಳ್ಳುತ್ತದೆ.